ಗುಜರಾತ್ ರಾಜ್ಯದ ನವಸಾರಿ ಜಿಲ್ಲೆಯ ಬಿಲ್ಲಿಮೋರಾ ನಗರದ ಜಾತ್ರೆಯಲ್ಲಿ ನಿರ್ಮಿಸಿದ್ದ ಎತ್ತರದ ತಿರುಗು ಏರು ಗೋಪುರ ಕುಸಿದು ಬಿದ್ದು 5 ಸ್ಥಳದಲ್ಲಿ ಸಾವನ್ನ ಕಂಡರು. ಬಿಲ್ಲಿಮೋರಾ ನಗರದ ಜಾತ್ರೆಗೆ ತೇರಿನ ಮೇಲೆ 32 ಜನರಿಗಾಗಿ ಸ್ಪಿನ್ನಿಂಗ್ ತಿರುಗು ಏರು ಗೋಪುರವನ್ನು ರಚಿಸಲಾಗಿತ್ತು. ಅದು ಕುಸಿದು 2 ಮಕ್ಕಳು ಸೇರಿ 5 ಸಾವಿಗೆ ಕಾರಣವಾಯಿತು. ಅದೇ ವೇಳೆ 2 ಮಕ್ಕಳು ಮತ್ತು 2 ದೊಡ್ಡವರು ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಬಿಲ್ಲಿಮೋರಾ ಡಿಎಸ್ಪಿಯಾದ ಬಿವಿ ಗೋಹಿಲ್ ತಿಳಿಸಿದ್ದಾರೆ. ಜಾತ್ರೆಗಳಲ್ಲಿ ತಿರುಗು ಗೋಪುರ ದಾಟ ಸಾಮಾನ್ಯ. ಅವುಗಳಲ್ಲಿ ದುರಂತವೂ ಈಗೀಗ ಸಾಮಾನ್ಯವಾಗುತ್ತಿದೆ. ಈ 32 ಮಂದಿಯ ತಿರುಗು ಚಕ್ರದಲ್ಲಿ ಎಲ್ಲ ಸ್ಥಾನ ಭರ್ತಿಯಾಗಿತ್ತು. ಕೆಲವರ ಪ್ರಕಾರ ಹೆಚ್ಚು ಜನರನ್ನ ಹತ್ತಿಸಲಾಗಿತ್ತು. ಈ ತಿರುಗು ಮೋಜು ಉರುಳಿದ ವಿಡಿಯೋ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬಿಲ್ಲಿಮೋರಾ. Volkswagen. Volkswagen Mangalore, Airport Road, Yeyadi, Mangalore. Volkswagen.